ಪತಿಯ ವಿಪರೀತ ಅನುಮಾನಕ್ಕೆ ಪತ್ನಿ ಜೀವ ಕಳೆದುಕೊಂಡ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಪಾಪಿ ಪತಿ ಶಿವರಾಜ್ ಬಂಧಿತ ಆರೋಪಿ ಕಳೆದ 8 ವರ್ಷಗಳ ಹಿಂದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿವಾಸಿ ಕಾವ್ಯಳನ್ನ ಮದುವೆ ಆಗಿದ್ದ. ಇಬ್ಬರ ದಾಂಪತ್ಯಕ್ಕೆ 7 ವರ್ಷದ ಹೆಣ್ಣು ಮಗು ಕೂಡ ಇದೆ. ಆದ್ರೆ ಪತ್ನಿ ಪದೇ ಪದೇ ತವರಿಗೆ ಹೋಗ್ತಾಳೆಂದು ಶಿವರಾಜ್ ಜಗಳವನ್ನ ಮಾಡ್ತಾ ಇದ್ದ. ಜೊತೆಗೆ ತವರಿನಿಂದ ಹಣ ತರುವಂತೆಯೂ ಶಿವರಾಜ್ ಪತ್ನಿ ಕಾವ್ಯ ಜೊತೆ ಗಲಾಟೆ ಮಾಡ್ತಿದ್ದನಂತೆ. ಮಗಳು ಶಾಲೆಗೆ ಹೋದ ಬಳಿಕ ದಂಪತಿ ಜಗಳವಾಡಿದ್ದು, ಈ ವೇಳೆ ಗಲಾಟೆ ವಿಕೋಪಕ್ಕೆ ತಿರುಗಿ ಪತಿ ಶಿವರಾಜ್ ಪತ್ನಿಗೆ ಹೊಡೆದಿದ್ದಾನೆ. ಆಗ ಪತ್ನಿ ಕಾವ್ಯ ಕೂಡ ಶಿವರಾಜ್ಗೆ ಹೊಡೆಯಲು ಮುಂದಾಗಿದ್ದಾಳೆ. ಇದರಿಂದ ಕೋಪಗೊಂಡ ಪತಿ ಶಿವರಾಜ್ ಕಾವ್ಯಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಮಧ್ಯಾಹ್ನ ಹೊತ್ತಿಗೆ ಪತ್ನಿಯನ್ನ ಕೊಲೆ ಮಾಡಿದ್ದ ಶಿವರಾಜ್ ಏನೂ ಗೊತ್ತಿಲ್ಲದವನಂತೆ ಸಂಜೆವರೆಗೂ ಹೊರಗೆ ಸುತ್ತಾಡಿ ಬಳಿಕ ಮನೆಗೆ ಬಂದಿದ್ದಾನೆ. ಬಳಿಕ ಹೆಂಡತಿ ಉಸಿರಾಡುತ್ತಿಲ್ಲ ಎಂದು ಅಕ್ಕಪಕ್ಕದ ಮನೆಯವರ ಮುಂದೆ ನಾಟಕವಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಆಸ್ಪತ್ರೆಯಲ್ಲಿ ವೈದ್ಯರು ಮೃತಪಟ್ಟು 4-5 ಗಂಟೆಯಾಗಿದೆ ಎಂದು ಹೇಳಿದಾಗ ಅನುಮಾನಗೊಂಡ ಕಾವ್ಯಳ ಪೋಷಕರು ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ದೂರಿನ ಅನ್ವಯ ಪೊಲೀಸರು ಪತಿ ಶಿವರಾಜ್ನನ್ನ ವಿಚಾರಣೆ ಮಾಡಿದ್ದು, ಈ ವೇಳೆ ಕೊಲೆ ಮಾಡಿರುವುದನ್ನು ಆತ ಒಪ್ಪಿಕೊಂಡಿದ್ದಾನೆ.